5 ವರ್ಷಗಳಿಂದ ಸತತವಾಗಿ ಕಾಲಿಲ್ಲದ ಒಬ್ಬ ಅಂಗವಿಕಲ ಸುಮಾರು 170 ಕಿಲೋಮೀಟರ್ ಕ್ರಮಿಸಿ ಅಯ್ಯಪ್ಪನ ದರ್ಶನ ಪಡೆದು ಎಲ್ಲರನ್ನ ದಿಗ್ಭ್ರಾಂತರನ್ನಾಗಿ ಮಾಡಿದ್ದಾನೆ. ಅಷ್ಟಕ್ಕೂ ಈ ವ್ಯಕ್ತಿ ತನ್ನ ಕಾಲುಗಳನ್ನು ಕಳೆದುಕೊಳ್ಳಲು ಕಾರಣವೇನು? ಇಂತಹ ಪರಿಸ್ಥಿತಿಯಲ್ಲಿಯೂ ಶಬರಿಮಲೆಗೆ ಹೋಗುವ ಉದ್ದೇಶವೇನು? 2017ನೇ ಇಸವಿಯಲ್ಲಿ ನಡೆದಂತಹ ಆ ಘಟನೆ ಯಾವುದು? ಆ ಘಟನೆ ಬಗ್ಗೆ ಕೇಳಿದರೆ ನಿಜಕ್ಕೂ ನೀವು ಈ ವ್ಯಕ್ತಿಯ ಭಕ್ತಿಯನ್ನ ಮೆಚ್ಚುತ್ತೀರಾ? ಬನ್ನಿ, ಆ ಸಮಗ್ರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಮುಗಿದ ಮೇಲೆ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಬರೆಯಿರಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ತಮಿಳುನಾಡು ರಾಜ್ಯದ ಥೇಣಿ ಜಿಲ್ಲೆಯ ನಿವಾಸಿ ಸುರೇಶ್ ಎಂಬುವರು ಕೇರಳದ ಶಬರಿಮಲೆ ಬೆಟ್ಟದಲ್ಲಿರುವ ಅಯ್ಯಪ್ಪನ ಆವಾಸ್ಥಾನಕ್ಕೆ ಕಷ್ಟಕರವಾದ ಚಾರಣವನ್ನ ಕೈಗೊಳ್ಳುತ್ತಾರೆ. ಆದರೆ ಪವಿತ್ರ ಯಾತ್ರೆಯಲ್ಲಿರುವ ಸಹಭಕ್ತರಿಗಿಂತ ಭಿನ್ನವಾಗಿ ವಿಕಲಚೇತನ ಸುರೇಶ್ ಅವರು ಒಂದೇ ಕಾಲಿನಲ್ಲಿ ಈ ದೂರವನ್ನ ಕ್ರಮಿಸುತ್ತಾರೆ ಎಂದರೆ ನೀವು ನಂಬಲೇಬೇಕು, ಮೆಚ್ಚಲೇಬೇಕು. ಸುರೇಶ್ ಮೂಲತಃ ಆಂಧ್ರ ಪ್ರದೇಶದವರು, ಆದರೆ ಕೆಲಸದ ನಿಮಿತ್ತ ಅವರು ತಮಿಳುನಾಡಿನ ಥೇಣಿಯಲ್ಲಿ ವಾಸವಾಗಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಇದ್ದಾಗ ಸುರೇಶ್ ಪ್ರತಿ ವರ್ಷ ತಪ್ಪದೆ ತಿರುಮಲ ಬೆಟ್ಟವನ್ನ ಅಲಿಪಿರಿ ಮಾರ್ಗವಾಗಿ ಮೆಟ್ಟಿಲುಗಳನ್ನ ಹತ್ತಿಯೇ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಕೂಡ ಪಡೆಯುತ್ತಿದ್ದರು. ಒಮ್ಮೆ ಅವರ ಸ್ನೇಹಿತ ಮೊದಲ ಬಾರಿಗೆ ಅವರನ್ನ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ತಿಳಿಸಿದ್ದಾರೆ. ಮೊದಲ ಬಾರಿಗೆ ತಮ್ಮ ಸ್ನೇಹಿತರ ಜೊತೆ ಅಯ್ಯಪ್ಪನ ದರ್ಶನವನ್ನ ಕಾರಿನ ಮೂಲಕ ಶಬರಿಮಲೆಗೆ ಹೋಗಿ ಆಮೇಲೆ ಪಂಪಾ ನದಿಯಲ್ಲಿ ಸ್ನಾನವನ್ನ ಮಾಡಿ ಮುಂದೆ 18 ಮೆಟ್ಟಿಲುಗಳನ್ನ ಏರಿ ಅಯ್ಯಪ್ಪನ ದರ್ಶನವನ್ನ ಪಡೆದಿದ್ದರು. ಅಷ್ಟೇ, ಅಂದಿನಿಂದ ಸುರೇಶ ಅಯ್ಯಪ್ಪನ ಭಕ್ತರಾಗಿದ್ದಾರೆ. ಮರು ವರ್ಷ ತಮಗೇನಾದರೂ ಒಳ್ಳೆಯ ಕೆಲಸ ಸಿಕ್ಕರೆ ಪಾದಯಾತ್ರೆಯ ಮೂಲಕ ಪ್ರತಿ ವರ್ಷ ಶಬರಿಮಲೆಗೆ ಭೇಟಿ ಕೊಡುತ್ತೇನೆ ಎಂದು ಕೂಡ ಅಯ್ಯಪ್ಪನಲ್ಲಿ ಬೇಡಿಕೊಂಡಿದ್ದಾರೆ. ಸುರೇಶನ ಬೇಡಿಕೆಯನ್ನ ಈಡೇರಿಸಿದ ಅಯ್ಯಪ್ಪ ಮರು ತಿಂಗಳೇ ಅವರಿಗೆ ಒಂದು ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಸಿಗುವಂತೆ ಮಾಡಿದ್ದಾರೆ. ಇದೇ ಕಾರಣ ಸುರೇಶ್ ಆ ಮುಂದಿನ ವರ್ಷಗಳಿಂದ ಪಾದಯಾತ್ರೆಯಲ್ಲಿಯೇ ಅಯ್ಯಪ್ಪನ ದರ್ಶನವನ್ನ ಮಾಡಲು ಹೋಗುತ್ತಿದ್ದರು. ಒಮ್ಮೆ ತಮ್ಮ ಸ್ನೇಹಿತ ಅಯ್ಯಪ್ಪ ಸ್ವಾಮಿಯ ಜಾಗಕ್ಕೆ ಮಂಡಲ ಪೂಜೆಗೆಂದು ಹೋಗಬೇಕಾಗಿತ್ತು. ಅದು ಸುಮಾರು ಬೆಳಗ್ಗೆ 6:30 ಅವರು ಹೋಗುವ ದಾರಿ ಹೆದ್ದಾರಿಯಿಂದ ಆಚೆ ಇತ್ತು. ಅವರು ಹೆದ್ದಾರಿಯನ್ನ ದಾಟಬೇಕಾಗಿತ್ತು. ಇನ್ನೇನು ಆ ಹೆದ್ದಾರಿಯನ್ನ ದಾಟಬೇಕಿತ್ತು. ಅದೇ ಸಮಯದಲ್ಲಿ ಅಚಾನಕ್ಕಾಗಿ ಆ ಹೆದ್ದಾರಿಯ ಮೇಲೆ ಒಂದು ನಾಗರಹಾವು ಬರುವುದನ್ನ ಕಾಣುತ್ತಾರೆ. ಅದೇ ಸಮಯಕ್ಕೆ ಟ್ರಕ್ ಒಂದು ಸ್ಪೀಡ್ ಆಗಿ ಅದೇ ದಾರಿಯಲ್ಲಿ ಬರುವುದನ್ನ ಕೂಡ ಅವರಿಗೆ ಗೊತ್ತಾಗುತ್ತದೆ. ಒಂದು ವೇಳೆ ಆ ಟ್ರಕ್ ಡ್ರೈವರ್ಗೆ ಆ ಹಾವು ಕಾಣಿಸದಿದ್ದರೆ ಅದರ ಸಾವು ಖಚಿತ ಎಂದು ದಾರಿಯ ಮೇಲಿದ್ದ ನಾಗರಹಾವನ್ನ ಬದುಕಿಸಬೇಕೆಂದು ಒಂದು ಕೋಲನ್ನ ಹಿಡಿದು ಅದನ್ನ ತಳ್ಳಲು ಮುಂದಾಗಿದ್ದಾರೆ. ಅಷ್ಟೇ ಏಕೆ, ಆ ಟ್ರಕ್ ಡ್ರೈವರ್ಗೂ ಕೂಡ ಸನ್ನೆಯನ್ನು ಮಾಡಿದ್ದಾರೆ. ಕೈ ಸನ್ನೆಯಿಂದಲೇ ಸ್ಪೀಡ್ ಅನ್ನ ಕಡಿಮೆ ಮಾಡಲು ಹೇಳಿದ್ದಾರೆ. ಆದರೆ ಸ್ಪೀಡ್ ಆಗಿ ಬರುತ್ತಿದ್ದಂತಹ ಆ ಟ್ರಕ್ಕು ಕಂಟ್ರೋಲ್ ಆಗದೆ ಸುರೇಶ್ ಅವರ ಕಾಲುಗಳ ಮೇಲೆ ಹಾದು ಹೋಗಿದೆ. ಆದರೆ ದುರಾದೃಷ್ಟ, ಆ ಟ್ರಕ್ ಡ್ರೈವರ್ ಟ್ರಕ್ ಅನ್ನು ನಿಲ್ಲಿಸದೆ ಹಿಟ್ ಅಂಡ್ ರನ್ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ರಸ್ತೆಯ ಮೇಲೆ ಸುರೇಶ್ ನೋವನ್ನು ಅನುಭವಿಸಿಕೊಂಡು ಸುಮಾರು 20 ನಿಮಿಷ ಒದ್ದಾಡಿದ್ದಾರೆ. ಅದು ಬೆಳಗಿನ ಜಾವ ಆಗಿದ್ದರಿಂದ ಅಲ್ಲಿ ಯಾರು ಕೂಡ ಓಡಾಡುತ್ತಿರಲಿಲ್ಲ, ಯಾಕಂದ್ರೆ ಅದು ಹೈವೇ ಕೂಡ ಆಗಿತ್ತು. ಆಮೇಲೆ ಇನ್ನೊಂದು ಗಾಡಿಯಲ್ಲಿ ಅದೇ ದಾರಿಯಲ್ಲಿ ಹೋಗುತ್ತಿದ್ದಂತಹ ಒಂದು ಕಾರು ಸುರೇಶ್ ಬಿದ್ದ ರೀತಿಯನ್ನು ನೋಡಿ ಗಾಡಿಯನ್ನ ನಿಲ್ಲಿಸಿ ಪೊಲೀಸರಿಗೆ ಫೋನ್ ಅನ್ನು ಹಾಕಿದ್ದಾರೆ. ತಕ್ಷಣವೇ ಪೊಲೀಸ್ ಅಧಿಕಾರಿಗಳು ಆ ಜಾಗಕ್ಕೆ ಭೇಟಿ ಕೊಟ್ಟು ಸುರೇಶ್ ಅವರನ್ನ ಆಸ್ಪತ್ರೆಗೆ ದಾಖಲೆ ಮಾಡಿದ್ದಾರೆ. ಒಂದು ನಾಗರ ಹಾವನ್ನ ಬದುಕಿಸಲು ಹೋಗಿ ಸುರೇಶ್ ತಮ್ಮ ಒಂದು ಕಾಲನ್ನೇ ಕಳೆದುಕೊಂಡು ಬಿಟ್ಟಿದ್ದರು. ಸುರೇಶ್ಗೆ ಅಯ್ಯಪ್ಪನ ಮೇಲೆ ಎಲ್ಲಿಲ್ಲದ ಭಕ್ತಿ. ತಮ್ಮ ಕಾಲನ್ನು ಕಳೆದುಕೊಂಡರೂ ಆಸ್ಪತ್ರೆಯಿಂದಲೇ ಮಂಡಲ ಪೂಜೆಯನ್ನು ಮಾಡಬೇಕೆಂದು ಬಯಸಿದ್ದಾರೆ. ಅವರ ಮಾತಿಗೆ ಕಿವಿಗೊಟ್ಟು ಬಾಕಿ ಅಯ್ಯಪ್ಪ ಮಾಲಾಧಾರಿಗಳು ಅವರನ್ನ ಎತ್ತಿಕೊಂಡು ಬಂದು ಮಂಡಲ ಪೂಜೆಯನ್ನ ಮಾಡಿಸಿದ್ದಾರೆ. ಈ ಮಂಡಲ ಪೂಜೆಯಿಂದ ಅವರಲ್ಲಿ ಹೊಸ ಚೈತನ್ಯ, ಹೊಸ ಶಕ್ತಿ ತುಂಬಿದೆ ಎಂದು ಸುರೇಶ್ ಹೇಳಿಕೊಂಡಿದ್ದರು.
ಸ್ನೇಹಿತರೆ, ಈ ಮಂಡಲ ಪೂಜೆ ಎಂದರೇನು ಅನ್ನುವ ಮಾಹಿತಿ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಿಜಕ್ಕೂ ಇದು ಅಷ್ಟು ಶಕ್ತಿಶಾಲಿಯಾಗಿದೆಯಾ ಅನ್ನುವ ವಿಷಯ ಬಹಳ ಜನಕ್ಕೆ ಗೊತ್ತಿಲ್ಲ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಂದ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮಿಸ್ ಮಾಡದೆ ದಯವಿಟ್ಟು ಕೊನೆವರೆಗೂ ಈ ವಿಡಿಯೋನ ನೋಡಿ. ಮಂಡಲ ಪೂಜೆಯ ಮೂಲಕ ಭಕ್ತನು ದೇವರಿಂದ ನಂಬಲಾಗದ ಪವಿತ್ರ ವರವನ್ನ ಪಡೆಯುತ್ತಾನೆ. ಸಾಮಾನ್ಯವಾಗಿ ಮಂಡಲ ಪೂಜೆಯನ್ನ ದೇವರು ಯಾವುದೇ ರೂಪದಲ್ಲಿರಲಿ ಭಕ್ತ ದೇವರನ್ನು ಮೆಚ್ಚಿಸಲು ನಡೆಸುವಂತಹ ಒಂದು ಪೂಜೆಯಾಗಿದೆ. ಹಿಂದೂ ಧರ್ಮದಲ್ಲಿ ಮಂಡಲ ಎಂಬ ಪದವು 41 ದಿನಗಳ ದೀರ್ಘ ಅವಧಿಗೆ ಅನುರೂಪವಾಗಿದೆ. ಸಾಮಾನ್ಯವಾಗಿ ಅನೇಕ ಕ್ಷೇತ್ರಗಳಲ್ಲಿ ಮಂಡಲ ಅವಧಿಯನ್ನ ಪೂಜೆ ಆಚರಣೆಗಳಿಗೆ ನಿಗದಿಪಡಿಸಲಾಗುತ್ತದೆ. ಮಂಡಲ ಪೂಜೆಯ ನಿಯಮಗಳು ಈ ರೀತಿ ಇವೆ. ಮಂಡಲ ಪೂಜೆಯನ್ನು ಮಾಡುವ ಭಕ್ತನು 41 ದಿನಗಳವರೆಗೆ ಉತ್ತಮ ಕಾರ್ಯವಿಧಾನವನ್ನ, ದಿನಚರಿಗಳನ್ನ ಮತ್ತು ಶಿಸ್ತುಗಳನ್ನ ಅನುಸರಿಸಬೇಕಾಗುತ್ತದೆ. ಮಂಡಲ ಆರಾಧನೆಯು ಸಾಮಾನ್ಯವಾಗಿ ವೇದಗಳು ಮತ್ತು ಶಾಸ್ತ್ರಗಳಲ್ಲಿ ಬಹಳ ಸದ್ಗುಣ ಹೊಂದಿರುವ ನುರಿತ ಗುರುಗಳಿಂದ ಸ್ವೀಕರಿಸುವುದರಿಂದ ಆರಂಭವಾಗುತ್ತದೆ. ಮಂಡಲ ಪೂಜೆಯನ್ನ ಹೇಗೆ ಆಚರಿಸುತ್ತಾರೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಇರಬೇಕು. ಭಕ್ತನು ಪ್ರತಿದಿನ ಮುಂಜಾನೆ ಸ್ನಾನವನ್ನ ಮಾಡಬೇಕು. ವಿಶೇಷ ರೀತಿಯ ಬಟ್ಟೆ ಮತ್ತು ತುಳಸಿ ಮಾಲೆಯನ್ನ ಧರಿಸಿ ಭಕ್ತನು ಇಷ್ಟಪಟ್ಟ ದೇವರನ್ನ ಆರಾಧಿಸಬೇಕು. ಸಾಮಾನ್ಯವಾಗಿ ಈ ಮಾಲೆಯನ್ನು ಗುರುಗಳಿಂದ ಆಶೀರ್ವದಿಸಲ್ಪಡುತ್ತದೆ ಮತ್ತು ಮಂಡಲ ಪೂಜೆಯ ಆರಂಭದಲ್ಲಿ ಭಕ್ತರಿಗೆ ನೀಡಲಾಗುತ್ತದೆ. ಮಂಡಲ ಪೂಜೆಯನ್ನು ಮಾಡುವುದಾಗಿ ಪ್ರತಿಜ್ಞೆ ತೆಗೆದುಕೊಂಡ ನಂತರ ಭಕ್ತನು ಮನೆಯಲ್ಲಿ ದಿನಕ್ಕೆ 2 ಬಾರಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಪೂಜೆ ಮಾಡಬೇಕು ಮತ್ತು ದೇವಾಲಯಗಳಿಗೆ ಭೇಟಿ ನೀಡಬೇಕು. ಮಂಡಲ ಪೂಜೆಯ ಮುಕ್ತಾಯದ ನಂತರ ಭಕ್ತನು ತನ್ನ ಮೆಚ್ಚಿನ ದೇವರ ದೇವಾಲಯಕ್ಕೆ ತೀರ್ಥಯಾತ್ರೆಗೆ ಕೂಡ ಹೋಗಬೇಕಾಗುತ್ತದೆ. ಮಂಡಲ ಪೂಜೆಯ ಸಮಯದಲ್ಲಿ ಮಾಂಸಾಹಾರ, ಯಾವುದೇ ರೀತಿಯ ಭೋಗಗಳು, ಮನರಂಜನೆ, ಮಸಾಲೆಯುಕ್ತ ಆಹಾರ, ಸುಳ್ಳು, ಅನೈತಿಕ ಕೃತ್ಯಗಳು, ಕೆಟ್ಟವರ ಸಹವಾಸ, ಕೆಟ್ಟ ಆಲೋಚನೆಗಳು, ಹೆಣ್ಣು ಮಕ್ಕಳ ಸಹವಾಸ, ಅನುಚಿತ ವರ್ತನೆಯನ್ನ ಯಾವತ್ತೂ ಮಾಡಬಾರದು. ಮಂಡಲ ಪೂಜೆಯನ್ನ ಪೂರ್ಣಗೊಳಿಸುವುದು ಹೇಗೆ? ಮಂಡಲ ಪೂಜೆ ಅವಧಿಯಲ್ಲಿ ಶಬರಿಮಲೆಯಂತೆಯೇ ಬಹುತೇಕ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಇಂತಹ ಸಂದರ್ಭದಲ್ಲಿ ದೇವರಿಗೆ ನೀವು ಪ್ರತಿನಿತ್ಯ ಪಂಚಗವ್ಯದೊಂದಿಗೆ ಪವಿತ್ರ ಅಭಿಷೇಕವನ್ನ ಮಾಡಬೇಕು. ಮಂಡಲ ಪೂಜೆಯ 41 ದಿನಗಳು ಪೂರ್ಣಗೊಂಡ ನಂತರ ಭಕ್ತನು ತನ್ನ ಮಂಡಲ ಪೂಜೆಯ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಲು ಹತ್ತಿರದ ದೇವಾಲಯಗಳಿಗೆ ಭೇಟಿ ನೀಡಬೇಕಾಗುತ್ತದೆ. ಹೆಚ್ಚಾಗಿ ಅಯ್ಯಪ್ಪ ಸ್ವಾಮಿಗಳು ಪಾದಯಾತ್ರೆಯ ಮೂಲಕ ಅಥವಾ ವಾಹನಗಳ ಮೂಲಕ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನಕ್ಕೆ ಇಡುಮುರಿಯನ್ನು ಕಟ್ಟಿಕೊಂಡು ದೇವರ ದರ್ಶನವನ್ನ ಪಡೆಯುತ್ತಾರೆ. ಈ ರೀತಿ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಪಡೆಯುವ ನಂತರ ಈ ಮಂಡಲ ಪೂಜೆಯನ್ನ ಮುಕ್ತಾಯಗೊಳಿಸಲಾಗುತ್ತದೆ. ಮಂಡಲ ಪೂಜೆ ಮಾಡುವುದರಿಂದ ಓರ್ವ ವ್ಯಕ್ತಿಯ ಆತ್ಮ ಶುದ್ಧಿಯಾಗುತ್ತದೆ. ಇದರೊಂದಿಗೆ ಆ ವ್ಯಕ್ತಿಯು ದೇವರ ಅನುಗ್ರಹವನ್ನ ಪಡೆದುಕೊಳ್ಳುತ್ತಾನೆ. ಈ ಕಾರಣಕ್ಕಾಗಿ ಬಹುತೇಕರು ಮಂಡಲ ಪೂಜೆಯನ್ನ ಮಾಡುತ್ತಾರೆ. ಅದರಲ್ಲೂ ಅಯ್ಯಪ್ಪನ ಭಕ್ತರು ಈ ಮಂಡಲ ಪೂಜೆಯನ್ನ ತಪ್ಪದೆ ಮಾಡಲೇಬೇಕು. ಈ ರೀತಿ ಪ್ರತಿ ವರ್ಷ ಸುರೇಶ್ ಅವರು ಒಂದೇ ಕಾಲಿನ ಮೇಲೆ 180 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಅಯ್ಯಪ್ಪನ ದರ್ಶನ ಪಡೆಯುವ ಸುರೇಶ್ಗೆ ನಿಜಕ್ಕೂ ಜೀವನದಲ್ಲಿ ಹಲವಾರು ಸಾಧನೆಗಳನ್ನ ಮಾಡಿದ್ದಾರೆ. ಒಳ್ಳೆಯ ಹೆಂಡತಿ, ಮಕ್ಕಳು, ಜೀವನದಲ್ಲಿ ಬೇಕಾದೆಲ್ಲ ಅಯ್ಯಪ್ಪ ಆಶೀರ್ವಾದ ಮಾಡಿದ್ದಾನೆ ಎಂದು ಸ್ವತಃ ಸುರೇಶ್ ಅವರು ಹೇಳಿಕೊಂಡಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ದೇವರನ್ನು ನಂಬಿದರೆ ದೇವರು ಎಂದು ಮೋಸ ಮಾಡುವುದಿಲ್ಲ. ಅದು ಯಾವುದೇ ದೇವರೇ ಆಗಲಿ. ಅದರಲ್ಲೂ ಅಯ್ಯಪ್ಪ ಸ್ವಾಮಿ ನಿಜಕ್ಕೂ ಕಲಿಯುಗದ ಅತ್ಯಂತ ಶಕ್ತಿಶಾಲಿ ದೇವರುಗಳಲ್ಲಿ ಒಬ್ಬ ಎಂದು ನಂಬಲಾಗಿದೆ. ನಾವು ಕೂಡ ಸುರೇಶ್ ಅವರಿಗೆ ಜೀವನದಲ್ಲಿ ಇನ್ನಷ್ಟು ಸುಖ ಸಮೃದ್ಧಿ ಕೊಡಲಿ ಎಂದು ಬೇಡಿಕೊಳ್ಳುತ್ತೇವೆ, ಆಶಿಸುತ್ತೇವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಬರೆಯಿರಿ. ಸ್ವಾಮಿ ಅಯ್ಯಪ್ಪನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.